ನಮಸ್ತೆ ಗೆಳೆಯರಿ, ನಿಮಗೆಲ್ಲ ವಾರಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಕತೆ ದುಷ್ಯಂತ ಶಕುಂತಲೆಯರ ಸಮಾಗಮ. ಕಾಡಿನಲ್ಲಿ ಮೃಗಬೇಟೆಯಾಡುತ್ತಾ ದುಷ್ಯಂತ ಮಹಾರಾಜನು ಆಯಾಸಗೊಂಡನು. ಅರಣ್ಯದಲ್ಲಿ ಎಲ್ಲೆಂದರಲ್ಲಿ ದಟ್ಟವಾಗಿ ಬೆಳೆದು ನಿಂತ ಮರಗಳು, ಅವುಗಳನ್ನು ತಬ್ಬಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಬಳ್ಳಿಗಳು ಸುಂದರವಾದ ಹೂಗಳನ್ನರಳಿಸಿದ್ದವು. ಇಂತಹ ಸುಂದರವಾದ ವಾತಾವರಣದಲ್ಲಿ ಮೈಮರೆತಿದ್ದ ದುಷ್ಯಂತ ಮಹಾರಾಜನಿಗೆ ಸೌಂದರ್ಯದ ಖನಿಯಾದ ಶಾಕುಂತಲೆ ಗೋಚರಿಸಿದಳು. ಅರಸನು ಅವಳಲ್ಲಿ ಅನುರಕ್ತನಾದನು. ಅವರು ಗಾಂಧರ್ವ ವಿವಾಹ ಮಾಡಿಕೊಂಡರು. ಕಣ್ವ ಮಹರ್ಷಿಗಳ ಸಾಕುಮಗಳಾದ ಶಾಕುಂತಲೆಯು ಅಮೂಲ್ಯವಾದ ಪುತ್ರರತ್ನವನ್ನು ನಡೆದಳು. ಅವನೇ ಭರತ. ಚಂದ್ರವಂಶದ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸಿದ ಭರತ ಚಕ್ರವರ್ತಿಗೆ ಪುತ್ರಯೋಗ ಇಲ್ಲವಾಯಿತು. ಗಂಗಾ ನದಿಯ ತೀರದಲ್ಲಿ ನಡೆಸಿದ ಯಜ್ಞದ ಪ್ರಭಾವದಿಂದ 3 ಪುತ್ರರು ಜನಿಸಿದರೂ ಸಹ ಆ ಮಕ್ಕಳು ಹತರಾದರು. ಇಂತಹ ಸ್ಥಿತಿಯಲ್ಲಿ ಭರತ ಚಕ್ರವರ್ತಿಯು ದೇವತೆಗಳ ಆಶೀರ್ವಾದದ ಫಲದಿಂದ ಭರದ್ವಾಜನೆಂಬ ಕುಮಾರನನ್ನು ಪಡೆದನು. ಭರದ್ವಾಜನ ಮೊಮ್ಮಗನೇ ಹಸ್ತಿ. ಈ ರೀತಿಯಾಗಿ ಹಸ್ತಿನಾಪುರದ ಉದಯವಾಯಿತು. ಚಂದ್ರವಂಶದ ದೊರೆಗಳು ಹಸ್ತಿನಾಪುರವನ್ನು ರಾಜಧಾನಿಯನ್ನಾಗಿಸಿಕೊಂಡು ಧರ್ಮದಿಂದ ಆಡಳಿತ ನಡೆಸತೊಡಗಿದರು. ಹಸ್ತಿರಾಜನ ಮಗ ವಿಕುಂಠ. ವಿಕುಂಠನು ಅಜಮೀಢನೆಂಬ ಮಗನನ್ನು ಪಡೆದನು. ಕಾಲಾನಂತರದಲ್ಲಿ ಅಜಮೀಢನು ಋಕ್ಷೆ ಎನ್ನುವ ಯುವತಿಯನ್ನು ವಿವಾಹವಾಗಿ ಸಂವರಣನೆಂಬ ಮಗನನ್ನು ಪಡೆದನು. ಸಂವರಣ ಮತ್ತು ತಪತಿ ದಂಪತಿಗಳಿಗೆ ಜನಿಸಿದವನೇ ಕುರು ಮಹಾರಾಜ. ವಿಡೂರಥ, ಅಶ್ವವಂತ, ಅಭಿಷ್ಯಂತ, ಚೈತ್ರರಥ, ಜನಮೇಜಯ ಎನ್ನುವ ಪುತ್ರರತ್ನಗಳು ಕುರು ಮಹಾರಾಜನಿಗೆ ಜನಿಸಿದವು. ಕುರು ಮಹಾರಾಜನು ಚಂದ್ರವಂಶದ ಮಹಾರಾಜರಲ್ಲಿ ಹೆಚ್ಚಿನ ಕೀರ್ತಿ ಗಳಿಸಿದವನು. ಆತನ ಶೌರ್ಯ ಎಲ್ಲೆಡೆ ಹರಡಿತ್ತು. ಕುರುರಾಜನ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ಈಡೇರಿದವು. ಆದರೆ ಆತನಿಗೆ ಒಂದು ಮಹಾಯಜ್ಞವನ್ನು ಪೂರೈಸಬೇಕೆನ್ನುವ ಮಹದಾಕಾಂಕ್ಷೆ ಮನಸ್ಸಿನಲ್ಲಿ ಉದ್ಭವಿಸಿತ್ತು. ಸರಿ ಸ್ನೇಹಿತರೆ, ಇದು ನಮ್ಮ ಇವತ್ತಿನ ಸಂಚಿಕೆ. ಅಂತ್ಯವೇ ಆರಂಭ. ಮುಂದೆ ಇನ್ನೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್